ಫೆಬ್ರವರಿ 16ರಂದು ಡಿ ಬಾಸ್ ಅವರ ಹುಟ್ಟುಹಬ್ಬ ಇದೆ. ಇದಕ್ಕೆ ದರ್ಶನ್ ಅಭಿಮಾನಿಗಳು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ನಡೆಸುತ್ತಿದ್ದಾರೆ. ಈ ಬಾರಿ ಕೋವಿಡ್ ಇರೋದ್ರಿಂದ ಯಾರು ನಮ್ಮ ಮನೆಗೆ ಬರಬೇಡಿ, ನಾನು ಊರಲ್ಲಿ ಇರಲ್ಲ ಎಂದು ಡಿ ಬಾಸ್ ಈ ಮೊದಲೇ ಮನವಿ ಮಾಡಿಕೊಂಡಿದ್ರು. ಹೀಗಾಗಿ ಅಭಿಮಾನಿಗಳು ಸಿಡಿಪಿ ಟ್ರೆಂಡ್ ಮಾಡಲು ಹೊರಟಿದ್ದಾರೆ. ಈ ಅಭಿಯಾನಕ್ಕೆ ಸ್ಟಾರ್ ನಟರು ನಟಿಯರು ಕೂಡ ಸಾಥ್ ನೀಡಿದ್ದಾರೆ. ಎಸ್, ಈ ಫೋಟೋವನ್ನು ಒಮ್ಮೆ ಸರಿಯಾಗಿ ನೋಡಿ, ಎಷ್ಟು ಚೆನ್ನಾಗಿದೆಯಲ್ವೇ? ಹುಲಿ, ಸಿಂಹ, ಆನೆ, ಜಿರಾಫೆ, ನವಿಲು ಹೀಗೆ ಒಂದಿಷ್ಟು ಪ್ರಾಣಿ ಪಕ್ಷಿಗಳ ಮಧ್ಯೆ ಕ್ಯಾಮರಾ ಹಿಡಿದು ಕುಳಿತಿರುವ ಡಿ ಬಾಸ್. ನೋಡೋಕೆ 2 ಕಣ್ಣುಗಳು ಸಾಲದು ಅಲ್ವೇ? ಈ ಫೋಟೋ ಇದೀಗ ಸಖತ್ ವೈರಲ್ ಆಗ್ತಿದೆ. ಇದೇ ಫೋಟೋವನ್ನು ಹಾಕೊಂಡು ಸಿಡಿಪಿ ಟ್ರೆಂಡ್ ಮಾಡ್ತಿದ್ದಾರೆ. ಡಿ ಬಾಸ್ ಬರ್ತ್ಡೇಗಾಗಿ ಕಾಮನ್ ಡಿಪಿ ಅಭಿಯಾನದ ಜೊತೆಗೆ ಸಿಡಿಪಿ ಟ್ರೆಂಡ್ಗಾಗಿ ಈ ಫೋಟೋವನ್ನು ಬಳಸಲಾಗ್ತಿದೆ. ಇದೇ ಫೋಟೋವನ್ನು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿ ಸ್ಟಾರ್ಗಳು ಕೂಡ ಡಿ ಬಾಸ್ಗೆ ಅಡ್ವಾನ್ಸ್ ಬರ್ತ್ಡೇ ವಿಶ್ ಮಾಡ್ತಿದ್ದಾರೆ. ನವರಸ ನಾಯಕ ಜಗ್ಗೇಶ್, ನೆನಪಿರಲಿ ಪ್ರೇಮ್, ಪ್ರಜ್ವಲ್ ದೇವರಾಜ್, ರಕ್ಷಿತಾ ಪ್ರೇಮ್, ಅದಿತಿ ಪ್ರಭುದೇವ್, ನಿರ್ದೇಶಕ ಪವನ್ ಒಡೆಯರ್ ಹಾಗೆ ರಿಷಬ್ ಶೆಟ್ಟಿ, ನಿರ್ಮಾಪಕ ಉಮಾಪತಿ ಶ್ರೀನಿವಾಸ ಗೌಡ ಹೀಗೆ ಚಿತ್ರರಂಗದ ಒಂದಿಷ್ಟು ಗಣ್ಯರು ಕೂಡ ಬರ್ತ್ಡೇ ವಿಶ್ ಮಾಡಿ ಡಿ ಬಾಸ್ ಅಭಿಮಾನಿಗಳ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. ಇನ್ನು ಮಂಡ್ಯ ಸಂಸದೆ ಹಾಗೂ ನಟಿ ಸುಮಲತಾ ಅವರು ಕೂಡ ಡಿ ಬಾಸ್ಗೆ ಅಡ್ವಾನ್ಸ್ ಬರ್ತ್ಡೇ ವಿಶ್ ಮಾಡಿ ಅಭಿಯಾನಕ್ಕೆ ಜೈ ಎಂದಿದ್ದಾರೆ. ಇನ್ನು ನಮ್ಮ ಕೋಸ್ಟಲ್ ಕನ್ನಡದ ವತಿಯಿಂದ ಡಿ ಬಾಸ್ ಅಭಿಮಾನಿಗಳ ಅಭಿಯಾನಕ್ಕೆ ಶುಭ ಹಾರೈಕೆಗಳು, ಹಾಗೆ ಮುಂಚಿತವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಡಿ ಬಾಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.